ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸುರೇಶ್ ಅಡುಗೆ ಮೇಲೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸುರೇಶ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ರಾಧಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಿದ್ದೀರಲ್ಲ? ಓಕೆ, ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? 2 ರೆಸಿಪಿ ನಾನ್ ವೆಜ್ ರೆಸಿಪಿ. ಓ, ಹಾಗಾದ್ರೆ ಇವತ್ತು ಸ್ಪೆಷಲ್ ಉಂಟು. ಓಕೆ, ಯಾವುದು? ಒಂದು ಮಟನ್ದು ಪೆಪ್ಪರ್ ಗ್ರೇವಿ ಇದು ಮಾಡಬೇಕು ಅಂತಿದ್ದೀನಿ, ಸುಕ್ಕ ಥರ. ಮಟನ್ದು ಪೆಪ್ಪರ್ ಸುಕ್ಕನಾ? ಓಕೆ. ಮತ್ತು ಇನ್ನೊಂದು ಚಿಕನ್ ಗ್ರೇವಿ. ಯಾವ? ಮಟನ್ ಪೆಪ್ಪರ್ ಸುಕ್ಕ ಮತ್ತು ಇನ್ನೊಂದು ಚಿಕನ್ ಗ್ರೇವಿ, ಎರಡೊಂದು ಮಾಡಿ ಕಾರ್ಯಕ್ರಮಕ್ಕೆ ಹೋಗುವ. ಓಕೆ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದೈತಿ. ಈಗ ಫಸ್ಟಿಗೆ ಯಾವುದು ಚಿಕನ್ ಮಾಡೋದಾ ಮಟನ್? ಚಿಕನ್ ಗ್ರೇವಿ ಅಲ್ಲ. ಏನು ಬೇಕು ಫಸ್ಟಿಗೆ? ಬಾಣಲೆ ಬೇಕು. ಒಂದು ಫಸ್ಟಿಗೆ ಬಾಣಲೆ ಬೇಕಲ್ಲ. ಆಯಿಲ್ ಹಾಕಬೇಕು. ಓಕೆ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಇನ್ನೊಂದು ಸ್ವಲ್ಪ ಹಾಕಿ. ಹಾಂ, ಸಾಕು. ಓಕೆ. ಅದು ಬಿಸಿ ಆದಮೇಲೆ ಚಿಕನ್ ಹಾಕುವ. ಚಿಕನ್ನಾ? ಓಕೆ. ಓಕೆ, ನೀವೊಂದು ಎಷ್ಟು ಅರ್ಧ ಕಿಲೋ 1/4 ಕಿಲೋ ತೊಗೊಂಡಿದ್ದೀರಲ್ಲ? ಈಗ 1/4 kg ತೊಗೊಂಡಿದ್ದೀನಿ. ವಿತ್ ಬೋನ್. ಇವಾಗ ಎಣ್ಣೆ ಬಿಸಿ ಆಗಿದೆ. ಚಿಕನ್ ಹಾಕ್ತಿದ್ದೀರಲ್ಲ? ಓಕೆ. ನೀವು ಚಿಕನ್ನ ಏನು ಆಯಿಲಲ್ಲಿ ಏನಾದರೂ ಈಗ ಮಾಡಿಟ್ರೆ ಅಥವಾ ಆಯಿಲ್ ಚಿಕನಿಂದ ಆಯಿಲ್ ಬಿಡುತ್ತಾ? ಹಾಂ, ಚಿಕನಿಂದ ಆಯಿಲ್ ಬಿಡುತ್ತಲ್ಲ, ಸ್ವಲ್ಪ ಇದು ಮೆಲ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಇದು ಚಿಕನ್ ಹಾಕ್ತೇವೆ. ಇಲ್ಲಾಂದರೆ ಎಲ್ಲ ಫಸ್ಟ್ ಇದು ಐಟಮ್ ಹಾಕೊಂಡ್ಬಿಟ್ಟು ಆಮೇಲೆ ಹಾಕೋಬೋದು. ಹೌದು, ಅದು ಸ್ವಲ್ಪ ಬೇಯಬೇಕಲ್ಲ. ಹೌದು. ಸ್ವಲ್ಪ ಇದು ಬೇಯೋಕ್ಕಿಂತ ಮುಂಚೆ ಸ್ವಲ್ಪ ಟೊಮೆಟೊ ಹಾಕುವ. ಟೊಮೆಟೊ ಅಲ್ಲ? ಓಕೆ. ಅಂದರೆ ಅದು ಒಟ್ಟಿಗೆ ಬೇಯಲಿ ಅಂತಿಲ್ಲ? ಓಕೆ. 1 ಟೊಮೆಟೊ ಹಾಕ್ತಾ ಇದ್ದೀನಿ. 1 ಟೊಮೆಟೊ. ಓಕೆ. ಸ್ಲೋ ಇಲ್ಲ ಸ್ವಲ್ಪ? ಇಲ್ಲ, ಹಾಂ, ಅಷ್ಟೇ ಇರಲಿ. ಸ್ವಲ್ಪ ಉಪ್ಪು ಹಾಕೋಣ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇವೆ. ರುಚಿಗೆ ತಕ್ಕಷ್ಟು. ಆಮೇಲೆ ಬೇಕಿದ್ರೆ ಹಾಕ್ಬೋದಲ್ಲ? ಸ್ವಲ್ಪ ಅರಿಶಿನ ಹುಡಿ ಹಾಕ್ತೀವಿ. ಸ್ವಲ್ಪ ಇದು ಮುಚ್ಚುವ, ಎಣ್ಣೆ ಬಿಡೋವರೆಗೂ ಸ್ವಲ್ಪ ಪ್ಲೇಟ್ ಮುಚ್ಚಬೇಕು. ಓಕೆ. ಅಷ್ಟೊತ್ತಿಗೆ ಏನಾದರೂ ರೆಡಿ ಮಾಡ್ಲಿಕ್ಕೆ ಉಂಟಾ? ಇಲ್ಲ, ಎಲ್ಲ ಹುಡಿ ಹಾಕಿದ್ರೆ ಆಯ್ತಲ್ಲ. ಆಲ್ರೆಡಿ ನೀವು ಎಲ್ಲ ಕಟ್ ಮಾಡಿ ತಂದಿದ್ದೀರಾ. ಓಕೆ. ಇದು ಚಿಕನ್ ಗ್ರೇವಿಯಾ? ಹೇಗೆ? ಚಿಕನ್ ಗ್ರೇವಿ ಅಲ್ಲ? ಯಾವುದು ಊಟಕ್ಕೆ ಅನ್ನದ ಜೊತೆ ಚಪಾತಿ. ಹಾಂ, ಚಪಾತಿ ಊಟ ಅದಕ್ಕೆಲ್ಲ ಒಳ್ಳೆ ಆಗುತ್ತದೆ. ಚಿಕನಲ್ಲಿ ಬೇರೆ ಐಟಮ್ ಏನು? ಚಿಕನ್ ಸುಕ್ಕ ಮಾಡ್ತಾರೆ, ಚಿಕನ್ ಸಾರು, ಚಿಕನ್ ಗ್ರೇವಿ. ಓಕೆ. ಕುರ್ಮಾ. ಹೌದು, ಚಿಕನ್ ಇದ್ದರೆ ಸಾಕು, ಬೇರೆ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಓಕೆ. ಕುರ್ಮಾ ಎಲ್ಲ ಮಾಡ್ಬೋದಲ್ಲ? ಅದೆಲ್ಲ ಯಾವುದು ಚಪಾತಿಗೆಲ್ಲ ಒಳ್ಳೆ? ಹೌದು, ಚಪಾತಿ ಪರೋಟಕ್ಕೆಲ್ಲ ಒಳ್ಳೆಯದಾಗುತ್ತಲ್ಲ. ಓಕೆ. ಸ್ವಲ್ಪ ಇದು ನೋಡುವ ಏನಾಗಿದೆ ಅಂತ ಹೇಳಿ. ಸ್ವಲ್ಪ ಎಣ್ಣೆ ಮತ್ತು ನೀರು ಬಿಟ್ಟಿದೆ ಅದು. ಹಾಂ, ಬಿಟ್ಟಿದಲ್ಲ. ಆಲ್ಮೋಸ್ಟ್ ಬೆಂದಿದೆ ಕೂಡ ಅಲ್ಲ ಸಾಧಾರಣ. ಇದು ಏನು ಬಾಯ್ಲರ್ ಕೋಳಿ ಆದ ಕಾರಣ ಮತ್ತು ಅಡುಗೆ ಮಾಡ್ತಾ ಇರುವಾಗಲೇ ಬೇಯ್ತದಲ್ಲ? ಸ್ವಲ್ಪ ಬೇಯುತ್ತಲ್ಲ. ಇವಾಗ ನಾವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ?
1 ಸ್ಪೂನಷ್ಟು. 1 ಸ್ಪೂನ್ ಅಲ್ಲ? ಓಕೆ. ಅದು ಆ ಐಟಮ್ ಬೇಕಲ್ಲ ಸ್ವಲ್ಪ ಯಾವ್ದು ಬೇಕು? ಧನಿಯಾ ಪೌಡರ್. ಧನಿಯಾ ಪೌಡರ್ ಹಾಕಲಾ? 1 ಸ್ಪೂನ್ ಇಲ್ಲ? ಹಾಂ ಸಾಕು. ಮತ್ತು ಗರಂ ಮಸಾಲ. ಗರಂ ಮಸಾಲೆ 1 ಸ್ಪೂನಾ? ಹಾಂ 1 ಸ್ಪೂನ್ ಬೇಕಾ? ಹಾಂ. ಜೀರಿಗೆ ಮತ್ತೆ ಮಸಾಲೆ? ಜೀರಿಗೆ. ಓಕೆ. ಜೀರಿಗೆ ಪೌಡರ್ ಎಲ್ಲ ಅರ್ಧ ಹಾಕಿ ಅದು ಸಾಕು ಸಾಕು. ಸಾಕಾ? ಹ್ಞೂ. ಓಕೆ. ಚಿಲ್ಲಿ ಪೌಡರ್ ಬೇಕಾ? ಚಿಲ್ಲಿ ಪೌಡರ್ ಸ್ವಲ್ಪ ಸ್ವಲ್ಪ ಖಾರಕ್ಕೆ ಬೇಕಾಗಿ ಚಿಲ್ಲಿ ಪೌಡರ್. ರುಚಿಗೆ ಓಕೆ. ಅರ್ಧ ಸಾಕು ಸಾಕು. ಸ್ವಲ್ಪ ನೀರು ಹಾಕುವ ಇದಕ್ಕೆ. ಓಕೆ. ಇವಾಗ ಸ್ವಲ್ಪ ನೀರು ಬೇಕು. ನೀರೆಲ್ಲ ಸಾಕಾ? ಸ್ವಲ್ಪ ಬೇಯಲಿ. ಓಕೆ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನ ಹಾಕುವ. ಹಾಂ. ಸ್ವಲ್ಪ ಈರುಳ್ಳಿ ಇವಾಗಲೇ ಹಾಕೋದಾ ಅಥವಾ? ಇವಾಗಲೂ ಹಾಕ್ತೀನಿ ಸ್ವಲ್ಪ. ಓಕೆ. ಏನು ಫ್ರೈ ಮಾಡುವಾಗ ಹಾಕಬೇಕು ಅಂತಿಲ್ಲ? ಓಕೆ. ಒಟ್ಟಿಗೆ ಇವಾಗ ಗ್ರೇವಿ ಥರ ಆಗುತ್ತೆ ಇದು. ಹಾಂ. ಜಾಸ್ತಿ ಇಲ್ಲ? ಇದು ಸ್ವಲ್ಪ ಬೆಂದರೆ. ಓಕೆ. ರೆಡ್ ಮುಚ್ಚಲ? ಹಾಂ. ಓಕೆ. ಓಕೆ. ಈಗ ಇದಂತೂ ಬೇಯಬೇಕು ಈಗ? ಬೇಯ್ತಾ ಇದೆ. ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಇದು ಗೋಡಂಬಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ರುಬ್ಕೊಂಡ್ಬಿಡೋಣ. ಈರುಳ್ಳಿ ಬೆಳ್ಳುಳ್ಳಿ ಗೋಡಂಬಿ 3 ಉಳ್ಳಿಗಳನ್ನು ಈಗ ನೀವು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ? ಓಕೆ. ಸ್ವಲ್ಪ ಹಾಕ್ತಾ ಇದ್ದೀನಿ. ಓಕೆ. ಕ್ಯಾಶ್ಯೂ, ಸ್ವಲ್ಪ ಬೆಳ್ಳುಳ್ಳಿ, ಓಕೆ. ಮತ್ತು 2 ಕಾಯಿ ಮೆಣಸು. ಕಾಯಿ ಮೆಣಸಲ್ಲ? ಓಕೆ. ಅಷ್ಟೇ. ಇಷ್ಟು ಸಾಕಲ್ಲ? ನೀರು ಹಾಕಬೇಕಾ? ಹಾಂ ಹಾಕಿ. ಓಕೆ. ಫಸ್ಟ್ ಒಂದು ರೌಂಡು ಇದು ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ. ಓಕೆ. ಆಮೇಲೆ ನೀರು ಹಾಕಿ. ಬೇಗ ರುಬ್ಬಿ. ಓಕೆ. ನೀರು ಹಾಕ್ಬೇಕಲ್ಲ? ಓಕೆ. ಸ್ವಲ್ಪ ನೀರು ಹಾಕೋಲ್ಲ? ಸಾಕು. ಈಗ ಮತ್ತೆ ವಾಪಸ್ ಮಿಕ್ಸ್ ಮಾಡಬೇಕು ಅಂತ ಹೇಳ್ತಿದ್ರು. ಓಕೆ. ಸಾಕಲ್ಲ ಪೇಸ್ಟ್? ಸಾಕಾಗಿದೆ. ಒಂಥರ ಪೇಸ್ಟ್ ಥರ ಆಗಿದೆ ಈಗ. ಪೇಸ್ಟ್ ಆಗಿದೆ. ಅಂದರೆ ನಾವು ಇದಕ್ಕೆ ತೆಂಗಿನಕಾಯಿ ಹಾಕಲ್ವಲ್ಲ? ಹಾಂ. ಇಷ್ಟು ಸಾಕು. ತೆಂಗಿನಕಾಯಿ ಬದಲು ಸ್ವಲ್ಪ ಮಂದ ಬರಲಿ ಅಂತ. ಮಂದ. ಓಕೆ. ಗೋಡಂಬಿ ಹಾಕಿದ್ರೆ ಸ್ವಲ್ಪ ಮಂದ ಬರುತ್ತಲ್ಲ? ಗೋಡಂಬಿ ಮತ್ತು ಮೊಸರು ಹಾಕಬೇಕು. ಓಕೆ. ಇವಾಗ ಸ್ವಲ್ಪ ಬೆಂದಿರ್ಬೋದು ಅದು. ಓಕೆ. ನೋಡುವ ಈಗ. ಆಲ್ಮೋಸ್ಟ್ ಬೆಂದಿದೆಲ್ಲ ತೆಗಿಯೋಣ. ಈಗ ನಾವು ರುಬ್ಬಿರೋದು ಆಯ್ತು. ಓಕೆ. ಬೆಳ್ಳುಳ್ಳಿ ಆಮೇಲೆ ಗೋಡಂಬಿ ಗೋಡಂಬಿ ಓಕೆ. ಈರುಳ್ಳಿ ಅಲ್ಲ? ಕಾಯಿ ಮೆಣಸು ಈರುಳ್ಳಿ. ಓಕೆ. ಸ್ವಲ್ಪ ನೀರು ಹಾಕಿ. ಈರುಳ್ಳಿ ಸಾಕಾ? ಸಾಕು. ಇದರಲ್ಲಿ ಗೋಡಂಬಿ ಬದಲು ಏನು ತೆಂಗಿನಕಾಯಿ ಹಾಕ್ಬೋದಾ? ತೆಂಗಿನಕಾಯಿ ಬದಲು ಗೋಡಂಬಿ ಇದು ಹಾಕಿದಲ್ಲ? ಸ್ವಲ್ಪ ಮಂದ ಬರಲಿ ಅಂತ ಹೇಳಿಬಿಟ್ರಿ. ಓಕೆ. ಆಮೇಲೆ ಇನ್ನೇನು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಹೌದು ಚೆನ್ನಾಗಿರುತ್ತೆ. ಹೌದು. ಏನು ಪರಿಮಳ, ಏನು ಬೆಳ್ಳುಳ್ಳಿ ಮತ್ತು ಏನು ಗೋಡಂಬಿ ಹಾಕಿದಾಗ ಏನು ಸ್ಮೆಲ್ ಒಳ್ಳೆ ಬರ್ತಾ ಉಂಟಲ್ಲ? ಹೌದು. ಲಾಸ್ಟಲ್ಲಿ ಸ್ವಲ್ಪ ಇವಾಗ ಮೊಸರು ಹಾಕುವ. ಓಕೆ. 1 ಸ್ಪೂನ್ ಮೊಸರು ಎಷ್ಟು ಬೇಕು ಅಷ್ಟಲ್ಲ? ಓಕೆ. ಮೊಸರು ಗೋಡಂಬಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ. ಟೇಸ್ಟ್ ಜಾಸ್ತಿನಾ? ಓಕೆ. ಗೋಡಂಬಿ ಹಾಕಿದ ನೋಡಿ, ನಾನು ಮೊಸರು ಹಾಕಿದ್ದು ಅಪರೂಪ ನೋಡು. ಚಿಕನ್ನಿಗೆಲ್ಲ ಹಾಕ್ತಾರಲ್ಲ? ಓಕೆ. ಇದೊಂದು ಕುದಿ ಬಂದರೆ ನಮ್ಮ ಚಿಕನ್ ಗ್ರೇವಿ ರೆಡಿ ಅಲ್ಲ? ರೆಡಿ. ಓಕೆ. ಸ್ವಲ್ಪ ಬೇಯಲಿ. ಓಕೆ. ಮುಚ್ಚಬೇಕಾ? ರೆಡಿ ಮುಚ್ಚಬೇಕಾ? ಮುಚ್ಚಿ. ಓಕೆ. ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು. ಓಕೆ. ಘಮ ಬರ್ತಾ ಉಂಟು. ಆಫ್ ಮಾಡೋದಾ? ಓಕೆ. ಈಗ ಸರ್ವ್ ಮಾಡಲಿಕ್ಕೆ ಸೌಕ್ಬೇಕಲ್ಲ? ಹೌದು. ಗಮ್ ಅಂತ ಹೊಗೆ ಬಂತು ನೋಡಿ. ಚಿಕನ್ ಗ್ರೇವಿ ರೆಡಿಯಾಗಿದೆ. ರೆಡಿ ಅಲ್ಲ? ಸ್ಪೆಷಲ್ಲಾಗಿ ನಿಮ್ಮ ಕೈ ರುಚಿ ಚಿಕನ್ ಗ್ರೇವಿ ರೆಡಿ.
ಘಮ ಘಮ ಅಂತ ಬರ್ತಾ ಉಂಟು, ಹೊಗೆ ಹಾಗೆ ಹೋಗ್ತಾ ಉಂಟು ನೋಡಿ. ಹೊಗೆ ಹಾಗೆ ಬಂದರೆ ಮುಗಿಗೆ ಹೊಡಿತಾ ಉಂಟು ಅಂತ ಲೆಕ್ಕಲ್ಲ. ಓಕೆ, ಸ್ಪೆಷಲಾಗಿ ನೀವೇನು ತೆಂಗಿನಕಾಯಿ ಬದಲು ಗೋಡಂಬಿ ಎಲ್ಲ ಹಾಕಿ ಮಾಡಿದ್ರಲ್ಲ. ಓಕೆ, ಟೇಸ್ಟ್ ನೋಡೋದಾಗಿದೆ. ಓಕೆ, ರಾಧಾ ಅವರು ಸಾಕಾಗಿರುವಂತಹ ಚಿಕನ್ ಗ್ರೇವಿ ರೆಡಿ ಮಾಡಿಕೊಡಿದರೆ ಹೊಗೆ ಹಾಗೆ ಹೊಡಿತಾ ಉಂಟು, ಘಮ ಘಮ ಬರ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಚಿಕನ್ ಗ್ರೇವಿ ತಯಾರಿಸುವ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕೋಳಿ ಮಾಂಸ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಹುರಿದು ಬೇಯಿಸಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಗರಂ ಮಸಾಲಾ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿದು ಸ್ವಲ್ಪ ನೀರು, ಹೆಚ್ಚಿದ ಈರುಳ್ಳಿ ಹಾಕಿ ಬೇಯಿಸಿ. ಇನ್ನೊಂದೆಡೆ ಈರುಳ್ಳಿ, ಬೆಳ್ಳುಳ್ಳಿ, ಗೋಡಂಬಿ, ಹಸಿಮೆಣಸು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಕೋಳಿ ಮಾಂಸಕ್ಕೆ ಸೇರಿಸಿ 2 ಚಮಚ ಮೊಸರು ಹಾಕಿ ಕುದಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ಚಿಕನ್ ಗ್ರೇವಿ. ಓಕೆ, ಚಿಕನ್ ಗ್ರೇವಿ ಹೇಗೆ ಮಾಡೋದು ನೋಡಿದ್ರಲ್ಲ, ಸಾಕಾಗಿತ್ತು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೊಗಸು ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ 20 ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಸ್ ಟೋಸ್, ಮಿಕಾಯಿ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ರಾಧಾ ಅವರು ಸಾಕಾಗಿರುವಂತಹ ಏನು ಚಿಕನ್ ಸ್ಪೆಷಲ್ ಮಾಡಿಟ್ಟಿದ್ದಾರೆ. ಇವಾಗ ಇನ್ನೊಂದು ಮಟನಲ್ಲಿ ಸ್ಪೆಷಲ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಮಟನ್ ಸುಕ್ಕ ಥರ ಮಾಡಿಬಿಟ್ಟು ಪೆಪ್ಪರ್ ಹಾಕಿದಲ್ಲ. ಓಕೆ, ಏನು ಮಾಡುವ ಸ್ಟಾರ್ಟಿಗೆ? ಫಸ್ಟ್ ಸ್ಟಾರ್ಟಿಂಗ್ ಕುಕ್ಕರ್ ಬೇಕು. ಅಂದರೆ ಈಗ ಮಟನನ್ನು ಕುಕ್ಕರಲ್ಲಿ ಬೇಯಿಸ್ಬೋದು. ಓಕೆ, ಮಟನನ್ನು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಗ್ರೇವಿ ಥರ ಮಾಡಿಬಿಟ್ಟು ಡ್ರೈ ಮಾಡಿಬಿಟ್ಟು ಓಕೆ ಪೆಪ್ಪರ್. ಇದಕ್ಕೆ ಆಯಿಲ್ ಹಾಕಬೇಕಾ? ಇಲ್ಲ, ಫಸ್ಟು ಮಟನ್ ಹಾಕುವ. ಓಕೆ, ಸರಿಯಾದಂಥ ಮಟನ್ ಇದು ಬೋನಲ್ಲ. ಈ ಆಯಿಲ್ ಏನು ಹಾಕ್ಲಿಕ್ಕಿಲ್ಲ, ನೀರು ಹಾಕೋದಾ? ಸ್ವಲ್ಪ ನೀರು ಇದಾಗಲಿ. ಓಕೆ, ನೀರು ಬಿಟ್ಟ ನಂತರ. ಓಕೆ ಓಕೆ ಓಕೆ, ಸ್ವಲ್ಪ ಇದು ಬಿಸಿ ಆಗಲಿ. ಆಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಆಯಿಲು, ಟೊಮೆಟೊ ಎಲ್ಲವನ್ನು ಒಟ್ಟಿಗೆ ಹಾಕಿ ಮಾಡೋದಾ? ಅಂದರೆ ಈಗ ಇದನ್ನ ಬೇರೆ ಇದರಲ್ಲಿ ಏಕದಮ್ ನೀರು ಹಾಕಿದ್ರೆ ಜಾಸ್ತಿ ಬೇಯಲ್ಲ. ಜಾಸ್ತಿ ಬೇಯಲ್ಲ. ಓಕೆ ಓಕೆ, ಇದು ತುಂಬಾ ಹೊತ್ತು ಬೇಯಬೇಕು ಮಟನ್. ಆದ್ರೂ ಚಿಕನ್ ಆದ್ರೆ ಬೇಗ ಬೇಯುತ್ತೆ, ಇದು ಮಟನ್ ಬೇಗ ಬೇಯೋದಿಲ್ಲ. ಓಕೆ, ಇವಾಗ ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಅಲ್ಲ? ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿನೇ ಆಯಿಲ್ ಬೇಕಾಗುತ್ತಲ್ಲ. ನಮ್ಮ ಕಡೆ ಎಳೆ ಮಾಂಸದಲ್ಲಿ ಈ ಥರ ಮಾಡ್ತಾರೆ, ಪೆಪ್ಪರ್ ಥರ. ಅಂದರೆ ಅದು ಚೆನ್ನಾಗಿರುತ್ತೆ. ಅಂದರೆ ಇದು ಸ್ವಲ್ಪ ಬೆಳೆದಿರುತ್ತಾ? ಬಲ್ತಿರುತ್ತೆ, ಅದು ಎಳೆ ಮಾಂಸ ಅಂತ ಹೇಳ್ತಾರೆ. ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಓಕೆ ಓಕೆ, ಇವಾಗ ಒಂದು ಟೊಮೆಟೊ ಹಾಕ್ತೀವಿ. ಟೊಮೆಟೊ ಅಲ್ಲ? ಓಕೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಅಲ್ಲ? ಸ್ವಲ್ಪ ಅರಿಶಿನ ಪುಡಿ. ಅರಿಶಿನ ಪುಡಿ ನಾನ್ ವೆಜ್ ಅಂತ ಬಂದಾಗ ಅರಿಶಿನ ಪುಡಿ ಹಾಕ್ಲೇಬೇಕಲ್ಲ? ಅಷ್ಟೇ. ಇವಾಗ ಕಲಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮುಚ್ಚಿಬಿಡ್ಬೇಕು. ಓಕೆ, ಆಮೇಲೆ ಮಸಾಲೆ ಎಲ್ಲ ಆಮೇಲೆ ಕೊನೆಗೆ ಹಾಕೋದಾ? ಇವಾಗ ಒಂದು ಬಾಣಲೆಯಲ್ಲಿ ಇದು ಗ್ರೇವಿ ಥರ ಮಾಡ್ಕೊಡೋಣ. ಓಕೆ, ಅಂದರೆ ಇದು ಬೇಯ್ತಾ ಇರುವಾಗ ಬಾಣಲೆಯಲ್ಲಿ ಗ್ರೇವಿ. ಓಕೆ, ಅದನ್ನು ಹಾಕಿದ್ರೆ ಈ ಕಡೆ ಇಡುವನ? ಓಕೆ, ಸ್ವಲ್ಪ ನೀರು ಹಾಕುವ. ನೀರು ಹಾಕಬೇಕಲ್ಲ? ಸ್ವಲ್ಪ ಒಂದು ನಿಮಿಷ ಉಪ್ಪು ಹಾಕ್ತೀನಿ. ಮೇಯ್ನ್ ಅದೇ ಬೇಕಲ್ಲ. ಹೌದು, ಉಪ್ಪು ಇಲ್ಲದಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಉಪ್ಪಿಲ್ಲ ಅಂದರೆ ಅಡುಗೆಗೆ ರುಚಿನೇ ಇಲ್ಲ. ಸ್ವಲ್ಪ ನೀರು ಹಾಕಿ. ನೀರು ಹಾಕಲ್ಲ? ಸಾಕಾ? ಇದೊಂದು 4 ವಿಷಲ್ ಬರಲಿ. ಅಷ್ಟೊತ್ತು ಇದನ್ನು ವಿಷಲ್ ಹಾಕಬೇಕಲ್ಲ? ಓಕೆ, ಅದನ್ನು ಈ ಕಡೆ ಇಡುವ? ಇದನ್ನು ಆ ಕಡೆ ಇಡುವ. ಓಕೆ, ಈಗ ಅದಕ್ಕೆ ಬಾಣಲೆ ಇಡುವ? 4 ವಿಷಲ್ ಆಗೋವರೆಗೂ ಒಂದು ಬಾಣಲೆಯಲ್ಲಿ ನಾವು ಸ್ವಲ್ಪ ಗ್ರೇವಿ ಥರ ಮಾಡಿಬಿಟ್ಟು ಪೆಪ್ಪರ್ ಥರ ರೆಡಿ ಮಾಡ್ಕೊಳ್ಳೋಣ. ಓಕೆ, ಅದು ಬೈತಾ ಇರುವಾಗ ಇಲ್ಲಿ ರೆಡಿ ಆಗ್ತಿರುವಲ್ಲ? ಓಕೆ, ಸ್ವಲ್ಪ ಆಯಿಲ್ ಹಾಕೋದು. ಆಯಿಲ್ ಬೇಕಲ್ಲ? ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಸಾಕಾ?
ಈರುಳ್ಳಿ ಹಾಕ್ತಾ ಇದ್ದೀನಿ. ಓಕೆ, ಈರುಳ್ಳಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ. ಇದು ವಿಸಿಲ್ ಬರಬೇಕಾ ಹೇಗೆ? ವಿಷಲ್ ಬರಬೇಕದು. ಓಕೆ, 4 ವಿಷಲ್ ಬರಬೇಕು. 4 ಬರಬೇಕಲ್ಲ. ಓಕೆ, ಒಂದೊಂದ್ಸರಿ 4 ವಿಷಲ್ ಆದ್ರೂ ಬೆಂದಿರಲ್ಲ. ಅಂದರೆ ಮಟನ್ ಸ್ವಲ್ಪ ಬೇಯೋಕ್ಕೆ ಟೈಮ್ ತಗೊಳ್ತೇವೆ. ಟೈಮ್ ತಗೊಳ್ಳೋದು. ಸ್ವಲ್ಪ ನಾವು ಗರಂ ಮಸಾಲ, ಎಲ್ಲ ಮಸಾಲ, ಎಲ್ಲ ಮಸಾಲೆಗಳು ಹಾಕೋಣ. ಧನಿಯಾ ಪೌಡರ್ ಎಲ್ಲ. ನಾವು ಗರಂ ಮಸಾಲ ಹಾಕಿದ್ದೀವಿ. ಎಷ್ಟು ಬೇಕು? ಅರ್ಧ ಸ್ಪೂನ್ ಹಾಕಿ. ಅರ್ಧ ಸ್ಪೂನು ಸಾಕು. ಆಮೇಲೆ ಕೊತ್ತಂಬರಿ ಪೌಡರ್ ಎಷ್ಟು? ಅರ್ಧ ಸ್ಪೂನ್ ಅಲ್ಲ? ಅರ್ಧ ಸ್ಪೂನ್ ಟರ್ಮರಿಕ್. ಓಕೆ, ಆಮೇಲೆ ಚಿಲ್ಲಿ ಅರಿಶಿನ ಪೌಡರ್. ಸಾಕು ಸಾಕು ಸಾಕಾ? ಸಾಕು ಸಾಕು. ಓಕೆ, ಚಿಲ್ಲಿ ಪೌಡ್ರಾ? ಓಕೆ, ಎಷ್ಟು? ಸಾಕಾ? ಸಾಕು ಸಾಕು. ಈಗ ನೀರಲ್ಲ. ಜೀರಿಗೆ ಪೌಡ್ರ್ ಬೇಡ? ಹಾಂ, ಜೀರಿಗೆ ಪೌಡ್ರ್ ಬೇಕು. ಓಕೆ, ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಮಸಾಲೆ ಐಟಮ್ ಹಾಕಿದ್ದೆ, ಗ್ರೇವಿ ಥರ ಡ್ರೈ ಹೌದು ಆಗಬೇಕಲ್ಲ, ಹೌದು. ಸುಕ್ಕ ಥರ. ಓಕೆ, ಇದು ಸಾಕಾ? ಇದು ಸ್ವಲ್ಪ ಸಾಕು. ಇದು ಆಫ್ ಮಾಡುವ. ಇದು ಅದು off ಮತ್ತೆ ಅದನ್ನ ಆದ್ಮೇಲೆ ಹಾಕುವಲ್ಲ. ಓಕೆ, ಸಾಕಿದು ಆಫ್ ಮಾಡುವ. ಮತ್ತೆ ಒಂದು ಮಿಕ್ಸಿಗೆ ಹಾಕುವ ಸ್ವಲ್ಪ. ಇದು ಹೀಗಿರಲಿಯಾ ಇನ್ನೂ ಬರಲಿಯಾ? ಇನ್ನೊಂದೆರಡು ವಿಷಲ್ ಬರಲಿ. ಓಕೆ, ಅಷ್ಟರಲ್ಲಿ ನಾವು ಸ್ವಲ್ಪ ಮಿಕ್ಸಿ ಇಟ್ಕೊಂಡು ಮಿಕ್ಸ್ ಮಾಡುವಲ್ಲ? ಓಕೆ, ಕ್ಯಾಜು ಹಾಕೋತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಅಲ್ಲ? ಓಕೆ, ಗೋಡಂಬಿ, ಬೆಳ್ಳುಳ್ಳಿ, ಮೆಣಸಲ್ಲ? ಕಾಯಿ ಮೆಣಸು. ಕಾಯಿ ಮೆಣಸು ಸ್ವಲ್ಪ ಖಾರನೇ ಜಾಸ್ತಿ ಇರುತ್ತಾ ಅಂತಲ್ಲ? ಓಕೆ, ನೀರು ಹಾಕ್ಬೇಕಾ? ಸ್ವಲ್ಪ ನೀರಲ್ಲ? ಓಕೆ, ಸಾಕಾಗುತ್ತಾ? ಸಾಕು. ಸಾಕಲ್ಲ? ಇದು ಸುಮಾರು ವಿಸಿಲ್ ಬಂತು, ಸಾಕಾಗುತ್ತಾ ಹೇಗೆ? ಹಾಕೊಂಡು ಆಫ್ ಮಾಡಿ. ಹಾಕೊಂಡದಲ್ಲ? ರುಬ್ಬಿರುವಂಥ ಇದನ್ನ ಹಾಂ, ಹಾಕುವ. ಅದಕ್ಕೆ. ಓಕೆ, ಸ್ವಲ್ಪ ನೀರು ಕೊಡಿ. ನೀರು ಬೇಕಲ್ಲ? ಸ್ವಲ್ಪ ಹಾಕಿ. ಸಾಕು ಸಾಕು. ಈಗ ಫೈನಲ್ ನಮ್ಮದು ಮಟನ್ ಅದಕ್ಕೆ ಬಿದ್ದರೆ ಮಟನ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಎಲ್ಲ ನೀರೆಲ್ಲ ಡ್ರೈ ಆದಮೇಲೆ ಪೆಪ್ಪರ್ ಹಾಕಿದ್ರೆ ಆಯಿತು. ರೆಡಿ ಅಲ್ಲ? ಓಕೆ, ಇದು ಸ್ವಲ್ಪ ಡ್ರೈ ಆಗಿರುತ್ತಾ ಹೇಗೆ? ಡ್ರೈ ಸುಕ್ಕ ಥರ. ಸುಕ್ಕ ಥರ ಇರುತ್ತೆ. ಓಕೆ, ಸ್ವಲ್ಪ ಮೊಸರು ಹಾಕುವ. ಮೊಸರು ಹಾಕ್ತಿದ್ದೀರಲ್ಲ? ಓಕೆ, ಎಲ್ಲವನ್ನು ಹಾಕ್ತಿದ್ದೀರಲ್ಲ? ಓಕೆ, ಸ್ವಲ್ಪ ಉಪ್ಪು ಹಾಕುವ. ಇದಕ್ಕೆ ರುಚಿಗೆ ಆಲ್ರೆಡಿ ನೀವು ಇಲ್ಲಿ ಮಟನ್ ಬೇಯುವಾಗ ಮಟನ್ ಹಾಕಿದ್ದೀರಾ? ಹಾಕಿದ್ದೀನಿ. ಓಕೆ, ಸ್ವಲ್ಪ ಮಸಾಲೆಗೆ ಸ್ವಲ್ಪ ಮಸಾಲೆಗೆ ಸ್ವಲ್ಪ ಹಾಕ್ತೀನಿ. ಓಕೆ, ಆಮೇಲೆ ಬೇಕಿದ್ರೆ ಹಾಕ್ಕೊಳ್ಬೋದಲ್ಲ ನೋಡಿಕೊಂಡು? ಇಲ್ಲ, ಸಾಕಾಗುತ್ತೆ. ಓಕೆ, ಇದು ಸ್ವಲ್ಪ ಬೇಯಲಿ. ಓಕೆ, ಮುಚ್ಚಿಬಿಡುವ. ಇದು ಮುಚ್ಚಬೇಕಾ? ಅದು ಕುಕ್ಕರ್ ನೋಡಲ್ಲ? ಬೆಂದಿರುತ್ತಲ್ಲ ಹೀಗೆ. ಓಕೆ, ಕುಕ್ಕರ್ ಬೆಂದಿದೆಯಲ್ಲ? ಇದು ಯಾವುದು ಮಟನ್ ಬೆಂದಿದೆ? ಬೆಂದಿದೆ. ಬೆಂದಿದೆಯಲ್ಲ? ಇದನ್ನು ತೆಗಿಬೇಕಾ? ಇದರಲ್ಲಿ ಹಾಕುವ ಸ್ವಲ್ಪ. ಓಕೆ, ಹಾಂ, ಡೈರೆಕ್ಟ್ ಇದ್ದು ನೀರಿಗೆ ಹಾಕ್ತೀರಾ? ನೀರಿಗೆ ಹಾಕಿ. ಓಕೆ, ಅದು ಇದು ಫುಲ್ ಎಲ್ಲ ಈ ಮಸಾಲ ಹಾಂ. ಮತ್ತು ನಾವು ಹಾಕಿದ್ವಲ್ಲ ಓಕೆ, ಉಪ್ಪು ಹುಳಿ ಖಾರ ಎಲ್ಲ ಹಾಂ ಅದೆಲ್ಲ ಸರಿಗೆ ಹಾಂ, ಇದಾಗಲಿ, ಹಿಡ್ಕೊಳ್ಬೇಕಲ್ಲ? dry, ಹಾಂ. ಓಕೆ, ಓ, ಇದು ಇನ್ನೂ ಡ್ರೈ ಆಗಬೇಕಲ್ಲ? ಓಕೆ, ಹಾಗಾದರೆ ಜಾಸ್ತಿ ಸ್ಟವ್ ಜಾಸ್ತಿ ಇರಬೇಕಲ್ಲ? ಚೆನ್ನಾಗಿ ಗ್ರೇವಿ ಬರ್ತಾ ಉಂಟು ನೋಡಿ. ಎಣ್ಣೆ ಪೂರ್ತಿ ಬಿಟ್ಟಿದೆ. ಹೌದು, ಮಟನಿಂದ ಎಣ್ಣೆ ಫುಲ್ಲು ಬಿಟ್ಟಿದಲ್ಲ? ಇದ್ರ ಜೊತೆ ಮುದ್ದೆ ಕಾಂಬಿನೇಷನ್ ಸೂಪರ್ ಇರುತ್ತೆ. ಹಾಂ, ಹೌದಲ್ಲ? ರಾಗಿ ಮುದ್ದೆಲ್ಲ ಸಾಗಲಾಗಿದೆ. ಸ್ವಲ್ಪ ಗ್ರೇವಿ ಹಾಕ್ಕೊಂಡು ತಿಂದರೆ ಫುಲ್ಲು ಅದು ಮಾಡ್ಬೋದು. ಸುಕ್ಕ ಟೈಪ್ ಆಯಿತು ಸ್ವಲ್ಪ. ಓಕೆ, ಎಲ್ಲ ಇಡುವ. ಓಕೆ, ಸ್ವಲ್ಪ ಪೆಪ್ಪರ್ ಹಾಕುವ ಈಗ. ಓಕೆ, ಪೆಪ್ಪರ್ ಈಗಲೇ ಹಾಕ್ತಿದ್ದೀರಾ? ಹಾಂ. ಓಕೆ,
ಅಂದರೆ ಮುಂಚೆನೂ ಮಸಾಲದಲ್ಲಿ ಖಾರ ಹಾಕಿರ್ತೀವಲ್ಲ, ಹೌದು ಪೆಪ್ಪರ್ ನೋಡಿ ಹಾಕ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಹೌದು. ಸ್ವಲ್ಪ ಖಾರ ಖಾರ ಇರುತ್ತಾ ಅಂತ ಬಾಯಿಗೆ ಹೋಗುವಾಗ. ಇದಾಗಿದೆ. ಈಗ ರೆಡಿ ಆಗಿದೆ, ಸರ್ವಿಂಗ್ ಮಾಡಿ ಆಫ್ ಮಾಡೋದಾ? ಹಾಂ, ಈಗ ಸರ್ವ್ ಮಾಡೋದಲ್ಲ? ಸರ್ವ್ ಮಾಡಿ. ಓಕೆ. ಮಟನ್ ಪೆಪ್ಪರ್ ರೆಡಿಯಾಗಿದೆ. ಓಕೆ, ಮಟನ್ ಪೆಪ್ಪರ್ಸ್ ಸಾಕಾಗಿ ರೆಡಿ ಆಗಿದೆ. ಮೇಲ್ಗಡೆ ನೀವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಗಮ್ಮತ್ ಮಾಡಿ ಹೊಡಿದ್ರೆ ಇದು ನಮಗೆ ಊಟಕ್ಕೆಲ್ಲ ಒಳ್ಳೆಯದಾ? ಒಳ್ಳೆಯದು. ಊಟದ ಜೊತೆನೇ ಊಟದ ಜೊತೆನೂ ಆಗ್ಬೋದು, ಚಪಾತಿ. ಹಾಂ, ಆ ಓಕೆ. ಥರ ಚಪಾತಿ ರೊಟ್ಟಿ, ಊಟಕ್ಕೆಲ್ಲ ಇದು ರೊಟ್ಟಿ. ರೆಡಿ ಮಾಡಿಸಿದ್ದು ಜಾಸ್ತಿ ಅಂತ ಹೇಳಿದ್ರೆ ನಾವು ತಿನ್ನೋದಾದ್ರೆ ಮುದ್ದೆಯಲ್ಲಿ ಜಾಸ್ತಿ. ಹಾಂ, ಮುದ್ದೆಗೆ ಆದರೆ ಇನ್ನೂ ಒಳ್ಳೇದಲ್ಲ. ಓಕೆ, ನಾನ್ ವೆಜ್ ಪ್ರಿಯರಿಗಂತೂ ಹೀಗೆ ಕೊಟ್ಟರು ಕೂಡ ತಿನ್ಬೋದಲ್ಲ, ಸಾಕಾಗಿ ತಿನ್ಬೋದು. ಓಕೆ, ಟೇಸ್ಟ್ ನೋಡೋದಾದರೆ. ಓಕೆ, ರಾಧಾ ಅವರು ಸಾಗಲಾಗಿರುವಂತಹ ಮಟನ್ ಪೆಪ್ಪರ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸಾಗಲಾಗಿಂಟು. ನಾನ್ ವೆಜ್ ಪ್ರಿಯರಿಗಂತೂ ಇದು ಹೇಳಿ ಮಾಡಿಸಿ ಅಂತ ಹೇಳ್ಬೋದು. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮಟನ್ ಪೆಪ್ಪರ್ ತಯಾರಿಸುವ ವಿಧಾನ. ಮೊದಲು ಕುಕ್ಕರ್ನಲ್ಲಿ ಮಟನ್ ಹಾಕಿ ಸ್ವಲ್ಪ ಬೇಯಿಸಿ, ನಂತರ 2 ಚಮಚದಷ್ಟು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ ಹಾಕಿ ಬೆರೆಸಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ 5 ರಿಂದ 6 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಗರಂ ಮಸಾಲಾ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ ಹಾಕಿ ಹುರಿದು ಬೆಳ್ಳುಳ್ಳಿ, ಗೋಡಂಬಿ ಹಾಗೂ ಹಸಿಮೆಣಸಿನ ಪೇಸ್ಟ್ ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ 2 ಚಮಚ ಮೊಸರು, ರುಚಿಗೆ ಅನುಸಾರವಾಗಿ ಉಪ್ಪು, ಬೇಯಿಸಿದ ಮಟನ್ ಹಾಕಿ ನೀರು ಆವಿಯಾಗುವವರೆಗೂ ಬೇಯಿಸಿ. ಕೊನೆಯಲ್ಲಿ 2 ಚಮಚ ಕರಿಮೆಣಸಿನ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಮಟನ್ ಪೆಪ್ಪರ್ ತಯಾರು. ಎಸ್ ಮ್ಯಾಮ್, 2 ಅಡುಗೆ ಕೂಡ ರೆಡಿಯಾಗಿದೆ. 2, ಒಂದು ಮಟನ್, ಇನ್ನೊಂದು ಚಿಕನ್ ಅಲ್ಲ? ಯಾವ್ದು ನೋಡುವ ಟೇಸ್ಟ್ ಫಸ್ಟಿಗೆ? ಫಸ್ಟ್ ಚಿಕನ್ ನೋಡಿ. ಚಿಕನ್ ನೋಡುವಲ್ಲ, ತಗೊಳ್ಳಿ ನೀವು ಕೂಡ. ಬಿಸಿ ಬಿಸಿ ಉಂಟು ಮಾತ್ರ. ಸಾರಾಗಿ ಉಂಟು. ಮಸಾಲೆ ಕೂಡ ಚೆನ್ನಾಗಿ ಬಂದಿದೆಯಲ್ಲ. ಏನು ಗೋಡಂಬಿ ಹಾಕಿ ಏನು ಮಸಾಲೆ ಮಾಡಿದ್ರೆ ಅದು ಪಕ್ಕ ಮ್ಯಾಚ್ ಹಾಕ್ಕೊಂಡು. ಇನ್ನೊಂದು ಮಟನ್ ಎಲ್ಲ ಓಕೆ. ಇದು ಕೂಡ ಟೇಸ್ಟ್ ಸಾಕಾಗಿ ಉಂಟು. ಮಟನ್ ಬೇಕಾದವರಿಗೆ ಮಟನ್, ಚಿಕನ್ ಬೇಕಾದವರಿಗೆ ಚಿಕನ್, ಎರಡು ಕೂಡ ಮಸಾಲೆ ಒಂದೇ ಇರುತ್ತೆ, ಮಾತ್ರ ಏನು ಮಾಂಸ ಮಾತ್ರ ಚೇಂಜ್ ಇರುತ್ತೆ ಅಲ್ಲ. ಎಸ್, ಇದು ಯಾರಾದರೂ ನಮ್ಮ ಮನೆಗೆಲ್ಲ ನೆಂಟರೆಲ್ಲ ಬಂದರೆ ಈ ಥರ ನಾನ್ ವೆಜ್ ಪ್ರಿಯರಿಗಂತೂ ಈ ಥರ ಹೇಳಿ ಮಾಡಿಸಿದ 2 ಡಿಶ್ ಕೂಡ. ಓಕೆ, ಚೆನ್ನಾಗಿತ್ತು ಮ್ಯಾಮ್, ಟೇಸ್ಟಿಯಾಗಿ ಬಂದಿತ್ತು. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ? ನನಗೆ ಖುಷಿಯಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು? ನನಗೆ ಕೂಡ ಚೆನ್ನಾಗಿ ಆಗಿದೆ. ನೀವೇನು ಅದೇ ಒಂದೇ ಮಸಾಲೆ ಅಂದರೆ ಸೇಮ್ ಮಸಾಲೆ ಅಂದರೆ 2 ಡಿಶ್ ಒಟ್ಟಿಗೆ ಮಾಡ್ಬೋದಲ್ಲ. ಮಟನ್ ಒಂದು, ಚಿಕನ್ ಒಂದು ಸಾಕಾಗಿತ್ತು. ನಾನ್ ವೆಜ್ ಪ್ರಿಯರಿಗಂತೂ ಹೇಳಿ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ರಾಧಾ ಅವರು ಸಾಕಾಗಿರುವಂತಹ ಮಟನ್ ಮತ್ತು ಇನ್ನೊಂದು ಚಿಕನ್ 2 ಡಿಶ್ ಕೂಡ ಸಾಕಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ನೆನೆಸ್ತಾ ಇದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.